ಸೋಮವಾರ ಬೆಳಗ್ಗೆ ನಿಧನ ಹೊಂದಿದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಗರದ ಎಸ್ಡಿಎಂ ಕಾಲೇಜಿನ ಸಭಾಂಗಣದಲ್ಲಿ ನುಡಿನಮನ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಹಿರಿಯ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಸಾಹಿತ್ಯ ಸಮ್ಮೇಳನಾಧ್ಯಕ್ಷ, ಪ್ರಾಧಿಕಾರದ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ ಅವರು ಕನ್ನಡ ಸಾಹಿತ್ಯ ಕುರಿತಾಗಿ ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿದ್ದಾರೆ. ಸಂಸ್ಕೃತಿಯ ಬೇರೆ ಬೇರೆ ಸ್ತರಗಳಲ್ಲಿ ಅವರು ಆಸಕ್ತರಾಗಿದ್ದರು. ಅವರ ಚಳವಳಿ, ಹೋರಾಟದ ಮನೋಭಾವ, ಭಾಷೆ ಬಳಸುವ ರೀತಿ ಎಲ್ಲರಿಗೂ ಆದರ್ಶ ಎಂದರು. ಆಮೇಲೆ ಎಮರ್ಜೆನ್ಸಿಯಲ್ಲಿ ಅವರು ಹೋರಾಡಿದ್ದಾರೆ. ನಮ್ಮಲ್ಲೇ ಸಂಕ್ರಮಣಕ್ಕೆ ಚಂದಾದಾರನು, ಲೇಖಕನು ಕೂಡ ಅನೇಕ ವಿಷಯಗಳಲ್ಲಿ ಬೇರೆ ಅಭಿಪ್ರಾಯಗಳಿವೆ. ಒಪ್ಪಿಗೆ ಇದ್ದದಕ್ಕಿಂತ ಹೆಚ್ಚು ಭಿನ್ನಾಭಿಪ್ರಾಯಗಳೇ ಇತ್ತು ಅಂತ ಹೇಳ್ಬೋದು. ನಮ್ಮೊಳಗೆ ಚರ್ಚೆ ಆಗ್ತಿತ್ತು, ಗೋಷ್ಠಿಗಳಲ್ಲಿ ಎಷ್ಟೋ ಸಲ ಆಗಿದ್ದೇವೆ. ತುಂಬ ಹೈಲಿ ಟ್ಯಾಲೆಂಟೆಡ್ ಮತ್ತು ಎಲ್ಲರೂ ಹೇಳುವ ಹಾಗೆ ವೆರಿ ಗುಡ್ ಟೀಚರ್. ಕ್ಲಾಸ್ ರೂಮಿನ ಮಟ್ಟಿಗೆ ಫೊನೆಟಿಕ್ಸ್, ಲಿಂಗ್ವಿಸ್ಟಿಕ್ಸ್ ಎಲ್ಲ ಕಲಿಸುವಾಗ ಅವರ ಸಿದ್ಧಾಂತಗಳನ್ನು ಅವರು ತರ್ತಿಲ್ಲ. ರಾಜಕೀಯ ಪ್ರತಿಭಟನೆ, ಓಪನ್ನು ಪ್ರೊಟೆಸ್ಟ್ ಎಲ್ಲ ಮಾಡಿ ಮೂಲ ಹತ್ತಿಮತ್ತೂರಿನವರು, ನಮ್ಮ ಹಾಗೆ ಒಂದು ಹಳ್ಳಿಯಿಂದ ಬಂದವರು. ಧಾರವಾಡಕ್ಕೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದು ಸಾಧನೆ ಮಾಡಬೇಕಾದ್ರೆ ದೊಡ್ಡ ಅರ್ಥಬಲ ಇದ್ದವರಲ್ಲ, ಲೀಡ್ಸಿಗೆ ಹೋದರು, ಅಲ್ಲಿ ಒಂದು ಸ್ಕಾಲರ್ಶಿಪ್ನಲ್ಲಿ ಕೆಲಸ ಮಾಡಿದರು. ಆದರೆ ಅವರ ಯೋಗ್ಯತೆಗೆ ತಕ್ಕ ಸ್ಥಾನವು ಗಳಿಸಿದರು. ಪ್ರಾಧಿಕಾರದ ಅಧ್ಯಕ್ಷ, ಸಮ್ಮೇಳನಾಧ್ಯಕ್ಷ ಮತ್ತು ಪರಿಷತ್ ಅಧ್ಯಕ್ಷ ಒಂದು ಪೀರಿಯಡ್ ಅಲ್ವಾ. ಕನ್ನಡ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಅವರು ಮಾತನಾಡಿ, ಚಂಪಾ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕನ್ನಡ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಅವರೊಬ್ಬ ಕನ್ನಡದ ಸಹೃದಯ ಪರಿಚಾರಕ. ಅವರ ಅಗಲುವಿಕೆಯಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದುಕೊಂಡು ಕನ್ನಡವನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಇಂಥ ಹಲವು ಸಂಘಟನೆಗಳ ಮೂಲಕ ಗುರುತಿಸಿಕೊಂಡಿದ್ದ ಚಂದ್ರಶೇಖರ ಪಾಟೀಲ್ ಅವರ ನೆನಪು ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸಬೇಕು ಎನ್ನುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕವಿ ವಸಂತ್ ಕುಮಾರ್ ಪೆರ್ಲಾ ಅವರು ಮಾತನಾಡಿ, ಚಂಪಾ ಅವರು ಕವಿ, ನಾಟಕಕಾರ, ಲೇಖಕ, ಪತ್ರಕರ್ತ, ವಿಮರ್ಶಕನಾಗಿ ನಾನಾ ಮುಖದಿಂದ ಕನ್ನಡದ ಕೆಲಸ ಮಾಡಿದ್ದಾರೆ. ಅವರ ಸಂಘಟನೆ, ಸಾಹಿತ್ಯದ ಕೆಲಸ ಅನುಕರಣೀಯ ಎಂದರು. ಆಮೇಲೆ ಕೆಲವು ಸಮಯ ಕಳೆದ ಮೇಲೆ ಪಟ್ಟಣ ಶೆಟ್ಟಿಯವರು ಹೊರಗಡೆ ಬಂದರು. ಆಮೇಲೆ ಗಿರಡ್ಡಿಯವರು ಹೊರಗಡೆ ಬಂದರು ಮತ್ತು ಚಂಪಾ ಒಬ್ಬರೇ ಅದನ್ನು 3 ದಶಕಕ್ಕಿಂತ ಹೆಚ್ಚಿನ ಕಾಲ ನಡೆಸಿಕೊಂಡು ಬಂದರು. ನಾನು ಸುಮಾರು 30 ವರ್ಷಗಳಿಂದ ಆ ಸಂಕ್ರಮಣದ ಚಂದಾದಾಗ ನನಗೆ ಅವರು ನಿಯಮಿತವಾಗಿ ಪ್ರತಿ ತಿಂಗಳು ಅದನ್ನು ಕಳಿಸ್ಕೊಡ್ತಾಯಿದ್ರು. ಅದರ ಚಂದ ಅವಧಿ ಮುಗಿದ ಕೂಡಲೇ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ಬರೆಯೋರು, ನಿಮ್ಮ ಚಂದ ಅವಧಿ ಮುಗಿದಿದೆ, ದಯವಿಟ್ಟು ಚಂದ ನವೀಕರಿಸಿ. ಕಾರಣಾಂತರಗಳಿಂದ ನಮಗೆ ಬೇರೆ ಏನಾದರೂ ಕೆಲಸದ ಒತ್ತಡದಿಂದ ಈ ಚಂದ ನವೀಕರಿಸಲಿಕ್ಕೆ ಮರೆತು ಹೋದರೆ ಮುಂದಿನ ತಿಂಗಳು ಮತ್ತೆ ಹಿಂದಿನದ್ದು ಸೇರಿಸಿ ಬರೀತಿದ್ರು. ಹಾಗೆ ನನ್ನ ಸಂಪರ್ಕ ಅವರ ಜೊತೆಗೆ ಸುಮಾರು ಹತ್ತಿರ 4 ದಶಕಗಳನ್ನು 1982-83ನೇ ಇಸವಿಯಲ್ಲಿ ನಾನು ಬೆಂಗಳೂರಿನಲ್ಲಿ ಪತ್ರಕರ್ತ ಆಗಿ ಕೆಲಸ ಶುರು ಮಾಡಿದಾಗ ನಾನು ಅವರ ಸಂಪರ್ಕಕ್ಕೆ ಬಂದೆ. ಆಗಿಂದ ನನಗೆ ಅವರು ಬಹಳ ಲೇಖಕಿ ಅರುಣಾ ನಾಗರಾಜ್, ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಎಂಎ ವಿದ್ಯಾರ್ಥಿ ರಾಮಾಂಜಿ ನುಡಿನಮನವನ್ನು ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಶೆಟ್ಟಿ, ಮಂಜುಳಾ ಶೆಟ್ಟಿ, ಕಾವಿ ಕೃಷ್ಣದಾಸ್ ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.
ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕದ್ರಿ ಮಂಗಳೂರು ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ. ಸೌಲಭ್ಯಗಳು: ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ. ಸಂಸ್ಥೆಯ ವೆಲೆನ್ಶಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಳ ರೋಡ್, ಕದ್ರಿ ಮಂಗಳೂರು. ಮೊಬೈಲ್ 9632 00844, 9632 00744.